ಬಿಜೆಪಿ ರಾಜಕೀಯ ಮತ್ತು ಆಡಳಿತ ಪಕ್ಷವಾಗಿ ಜನವರಿ 12ರಂದು ಮಂಗಳೂರಿನಲ್ಲಿ ನಡೆಸಲು ಉದ್ದೇಶಿಸಿರುವ ಪೌರತ್ವ ತಿದ್ದುಪಡಿ ಕಾಯ್ದೆಯ ಜನಜಾಗೃತಿ ಸಮಾವೇಶವನ್ನ ಮುಂದೂಡಬೇಕು ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಒತ್ತಾಯಿಸಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಕ್ಷದ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಅವರು ಜನವರಿ 4ರಂದು ಮುಸ್ಲಿಂ ಸೆಂಟ್ರಲ್ ಕಮಿಟಿ ಹಾಗೂ ಜನವರಿ 12ರಂದು ಬಿಜೆಪಿ ನಡೆಸಲು ಉದ್ದೇಶಿಸಿರುವ ಕಾರ್ಯಕ್ರಮಗಳಿಂದ ಶಾಂತಿ ಸುವ್ಯವಸ್ಥೆಗೆ ಮತ್ತಷ್ಟು ಸವಾಲಾಗುವುದು ಬೇಡ ಎನ್ನುವ ಉದ್ದೇಶದಿಂದ ಈ ಬಗ್ಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಮಾಡಿದ್ದೇವೆ ಅಂತ ಹೇಳಿದ್ರು. ಇಂತಹ ಒಂದು ದೊಡ್ಡ ಸಮಾವೇಶವನ್ನು ಏರ್ಪಡಿಸುವಂತಹ ಸಂದರ್ಭಕ್ಕೆ ಇದು ಆಡಳಿತ ಪಕ್ಷವಾಗಿ ಇದು ಸಮಯ ಸೂಕ್ತ ಅಲ್ಲ ಅಂತ ನಮ್ಮ ಭಾವನೆ. ಮತ್ತಷ್ಟು ನಾವು ಈ ಒಂದು ಗೊಂದಲದ ವಾತಾವರಣವನ್ನ ಜಿಲ್ಲೆಯ ಹಿತದೃಷ್ಟಿಯಿಂದ ಈ ಗೊಂದಲದ ವಾತಾವರಣವನ್ನ ಮತ್ತೆ ನಾವು ಗೊಂದಲಕ್ಕೆ ದೂಡುವಂತದ್ದಲ್ಲ. ನಿಧಾನವಾಗಿ ಶಾಂತಿ ಮರುಕಳಿಸ್ತಾ ಇರುವಾಗ ಮತ್ತೆ ಈ ಸಮಾವೇಶ ಮಾಡೋದ್ರಿಂದ ಒಂದು ರೀತಿಯ ಪೈಪೋಟಿ ಬರಲಿರುವಂತಹ ಒಂದು ಸಂದರ್ಭ ನಿರ್ಮಾಣ ಆಗಬಹುದು ಅನ್ನುವಂತಹ ವಿಚಾರವನ್ನು ನಮ್ಮ ಶಾಸಕರು ಮತ್ತು ಅನೇಕ ಸದಸ್ಯರುಗಳು ಕೂಡ ಅದೇ ಸಭೆಯಲ್ಲಿ ವಿಚಾರವನ್ನು ಮಂಡನೆ ಮಾಡಿದ್ದಾರೆ. ಅದನ್ನು ಮುಂದೂಡಬೇಕು, ಆವತ್ತು ಮಾಡೋದು ಸಮಂಜಸ ಅಲ್ಲ ಅನ್ನುವಂತಹ ವಿಚಾರ. ಆ ಬಗ್ಗೆ ಗೃಹ ಮಂತ್ರಿಗಳು ಮುಂದಿನ ದಿನಗಳಲ್ಲಿ ನಾನು ಜಿಲ್ಲಾಡಳಿತದೊಂದಿಗೆ ನಿಕಟ ಸಂಪರ್ಕದೊಂದಿಗೆ ಇದರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ತೇವೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಇದೇ ವೇಳೆ ಶಾಸಕ ಯುಟಿ ಖಾದರ್ ಮಾತನಾಡಿ ಮಂಗಳೂರು ಗೋಲಿಬಾರ್ಗೆ ಸಂಬಂಧಿಸಿ ಹೈಕೋರ್ಟ್ನ ಹಾಲಿ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆ ಆಗಬೇಕು. ಇಂತಹ ಘಟನೆಗಳಾದಾಗ ಪರಿಹಾರ ನೀಡಲು ಸರ್ಕಾರ ನೀತಿಯೊಂದನ್ನು ರೂಪಿಸಬೇಕು. ದ್ವಂದ್ವ ಹೇಳಿಕೆ ಇರಬಾರದು ಅಂತ ಹೇಳಿದ್ರು. ಜನವರಿ 2ರಂದು ಸಮಾನ ಮನಸ್ಕ ಸಂಘಟನೆಗಳು ನಗರದ ಪುರಭವನದಲ್ಲಿ ಆಯೋಜಿಸಿರುವಂತಹ ಶಾಂತಿಯುತ ಪ್ರತಿಭಟನೆಗೆ ಕಾಂಗ್ರೆಸ್ ಬೆಂಬಲ ನೀಡಲಿದೆ ಅಂತ ಖಾದರ್ ಹೇಳಿದ್ರು. ಕಾಂಪಲ್ಸರಿ ಬಗ್ಗೆ ನಾವೊಂದು ಪಾಲಿಸಿ ಮಾಡಲಿಕ್ಕೆ ಹೇಳಿದ್ದೇವೆ. ಯಾಕಂತೇಳಿ ದೇಶದಲ್ಲಿ ದ್ವಂದ್ವ ಇರಬಾರ್ದು. ಒಮ್ಮೆ ಕೊಡ್ತೇವೆ, ಒಮ್ಮೆ ಕೊಡುದಿಲ್ಲ, ಒಮ್ಮೆ ನಾವು ಸರ್ಕಾರ ಕೊಡ್ತದೆ ಅಂತ ಹೇಳುದು, ಇನ್ನು ಯಾರ ಪ್ರಶ್ನೆ ಮಾಡಿದಾಗ ನಾವು ಕೊಡುದಿಲ್ಲ ಅಂತ ಹೇಳುದಂತ ಈ ರೀತಿಯ ದ್ವಂದ್ವದ ಹೇಳಿಕೆಯಿಂದ ಕನ್ಫ್ಯೂಷನ್ಗೆ ಬಹಳಷ್ಟು ಕ್ರಿಯೇಟ್ ಆಗ್ತದೆ. ಸೊ ಗವರ್ಮೆಂಟ್ ಶುಡ್ ಹ್ಯಾವ್ ಕ್ಲಾರಿಟಿ. ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ, ಮಂಗಳೂರು ತಾಲೂಕು ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಮೋನು, ಕಾಂಗ್ರೆಸ್ ಮುಖಂಡರಾದ ಭರತ್ ಮುಂಡೋಡಿ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಜೊತೆಗಿದ್ರು.